ಉಳ್ಳಾಲ ಕೋಟೆಪುರ ಟಿಪ್ಪು ಸುಲ್ತಾನ್ ಉರ್ದು ಶಾಲೆದ ಅಭಿವೃದ್ಧಿದ ಕಾರ್ಯಲು ಶಾಸಕರು ಶ್ರೀ ಯುಟಿ ಖಾದರ್ನ ಸಹಕಾರ ಆದಿತದ ಶನಿವಾರ ಶಾಸಕರು ಪರಿಶೀಲನೆ ಮಾಡ್ತಾರೆ. ಈ ಹೊರತು ನಡೆದಿನ ಕೊರೋನಾ ಜಾಗೃತಿ ಕಾರ್ಯಕ್ರಮದ ಪಾಲ್ಪಡೆದ ಪಾತೆರ್ನ ಯುಟಿ ಖಾದರ್ ಈ ಪ್ರದೇಶದ ಮಾತಾ ಜನಕ್ಟೆನು ರ್ಯಾಂಡಮ್ ಪರೀಕ್ಷೆ ಮಲ್ಪಡು ಮಾತೆರ್ಲ ಸಹಕಾರಿ ಶಾಲೆ ಮಾಸ್ಕ್ ಬೊಕ್ಕ ಸಾಮಾಜಿಕ ಅಂತರ ಕಾತೋಲೆ ಪಂಡದು ತೆರಿಪಾಯರು. ಮಾಸ್ಕ್ ಕಂಪಲ್ಸರಿ. ನೀವು ಅದು ಪೊಲೀಸ ನಾವ ಜನಪದಿ ಅಂತಲ್ಲ, ಆ ಊರಿನವ್ರೆ ಹೊರಗೆ ಯಾರು ಬಂದರೂ ಕೂಡ ಮಕ್ಕಳಿಂದ ಸಣ್ಣದಿಂದ ಮಾಡಿ ಅವ್ರಿಗೆ ಇಲ್ವ 10-15 ರೂಪಾಯಿ ಆಗೋದು ಮಾಸ್ಕ್. ಏನಾದ್ರು ಮಾಡಿಕೊಂಡು ಮಕ್ಕಳಿಗೆಲ್ಲ ಮುಟ್ಟಿ ಸಾಧವು ಮಾಡಿದ ವಿಚಾರ ಇವತ್ತು ಮಾಡಬೇಕು. ಇದಕ್ಕೆ ವಿಶೇಷವಾದ ಕ್ರಮ ಕೊಡಿ. ಈ ವ್ಯಾಪಾರ ಎಷ್ಟು ಮನೆ ಇದೆ? 100 200 ಕೋಟೆ ಕೋಡಿ ಕೋಟೆ ಪ್ರಮೋಡಿ ತೋಟ ಅಲ್ಲಿ ತೋಟ 100 ಮನೆ 328 ಅದೇ ಒಂದು ಮಾತ್ರ. ಆದರೆ ಇದು ಎರಡನೇದು ಈ ವಿಚಾರ. ಒಂದು ಮೂರನೇದು ಚೆಕಪ್. ಈಗ ರ್ಯಾಂಡಮ್ ಚೆಕಪ್ಗೆ ನಾಳೆ ನಾಡಿದ್ದು ಪ್ಲ್ಯಾನ್ ಮಾಡಿ ಎಲ್ಲ ಜಾಗ ಫಿಕ್ಸ್ ಮಾಡಿ ಎಷ್ಟು ಮನೆಯವರೆಗೆ ಬಂದು ಚೆಕಪ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಕೂಡ ಚೆಕಪ್ ಮಾಡಬೇಕು. ಮನೆಯವರನ್ನು ಚೆಕಪ್ ಮಾಡೋ ಮುಂಚೆ ನಾವು ಉಳ್ಳಾಲ ನಗರದ ಎಲ್ಲ ರಿಕ್ಷಾ ಡ್ರೈವರ್ಗಳನ್ನು, ಮೀನುಗಾರಿಕೆ ವ್ಯಾಪ್ತಿಯಲ್ಲಿರುವನ್ನು, ರೋಡ್ ಸೈಡಲ್ಲಿ ಕೆಲಸ ವ್ಯಾಪಾರಸ್ಥರನ್ನು ಹಾಗೂ ಈ ಟೆಂಪೋ ಚಾಲಕರು ಮತ್ತು ನಮ್ಮ ಈ ಟ್ಯಾಕ್ಸಿ ಯಾರು ಹೊರಗೆ ಎಲ್ಲ ಹೋಗಿ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಫ್ರೀ ಚೆಕಪ್ ಇಟ್ಕೊಳ್ತೇವೆ. ಅವರೆಲ್ಲರೂ ಕೂಡ ಇವತ್ತು ಚೆಕ್ ಮಾಡಿ ಕೊಡಬೇಕು ಎಲ್ಲ ಇದರಲ್ಲಿ. ತದನಂತರ ಈ ಪ್ರದೇಶದ ಮನೆಯವರು ಮತ್ತು ಆಜಾದ್ ನಗರ್ ಬಂಗೆಲ್ಲ ಈ ಪ್ರದೇಶದ ಮನೆಯವರು ಆವಾಗ ನಮಗೊಂದು ಅಂದಾಜು ಸಿಗ್ತದೆ. ಇದೊಂದು 14 ದಿವಸ ತನಕ ನಾವು ಬಲ್ಲ ಕಂಟ್ರೋಲಲ್ಲಿ ಇರಬೇಕು. 14 ಡೇಸ್ 14 ದಿವಸ ಆತನ 14 ದಿವಸ ಎಚ್ಚೆತ್ತುಕೊಂಡ್ರೆ ಮತ್ತೆ ಯಾವುದು ನಮಗೆ ಅಷ್ಟು ಪ್ರಾಬ್ಲಮ್ ಅದನ್ನು ಮತ್ತೆ ಗೊತ್ತಾಗ್ತದೆ ಆಗ್ತದೆ ಇಲ್ಲ ಅಂತ. ಮತ್ತು ಅಲ್ಲಿಯ ತನಕ ಒಬ್ಬರಿಗೊಬ್ಬರು ಹೋಗೋದು ವಿಚಾರ ಇವತ್ತು ಆಗ್ತದೆ. ಯಾಕೆಂದರೆ ನಮಗೇನು ಭಯ, ಒಬ್ಬರಿಗೆ ಬಂದರೆ ಅವರಿಂದಾಗಿ ಬರಲಿಲ್ಲ, ಅವರಿಗೆ ಬೇರೆ ಯಾರು ಬಂದು ಅದು ಯಾರಂತ ಈಗ ಬದಲಾಯಿಸಬೇಕು. ಇಲ್ಲ ಅವನಿಗೆಲ್ಲ ನಿಮ್ಮ ಮಧ್ಯೆ ಮಾತಾಡಿಕೊಂಡು ಅದು ನಿಮಗೆ ಬಂದಾಗ ಅವನಿಗೆ ಗೊತ್ತಿರೋದಿಲ್ಲ. ಅವನು ಹೋಗಿ ಒಂದು 10 ಜನರಿಗೆ ಸ್ಪ್ರೆಡ್ ಮಾಡ್ತಾನೆ. ಆ 10 ಜನ ಇನ್ನು 10 ಜನರನ್ನು ಬೇಟೆ, ಅಲ್ಲಿ 100 ಜನ ಆಗ್ತದೆ. ಈ 100 ಜನ ಇನ್ನು 10 ಜನರನ್ನು ಬೇಟೆ, ಅದು ಅಲ್ಲಿ 1,000 ಆಗ್ತದೆ. ಈ 1,000 ಜನ ಇನ್ನು 100 ಜನ 1,00,000. ಫಾಸ್ಟ್ ಮಲ್ಟಿಪ್ಲಿಕೇಶನ್ ಆಗುವಂಥದ್ದು. ಇದರ ಬಗ್ಗೆ ಭಾಳಷ್ಟು ಜಾಗೃತಿ ವಹಿಸುವ ಅವಕಾಶ ಆಗಲಿ, ದೊಡ್ಡ ಮಟ್ಟ ಜನಜಾಗೃತಿ ಮೂಡಿಸಲಿ. ನೀವು ಮಸೀದಿಯಲ್ಲಿ, ನಿಮ್ಮ ಸಂಘ ಸಂಸ್ಥೆಗಳಲ್ಲಿ, ಪ್ರತಿ ಮನೆಯಲ್ಲಿ ಕೂಡ ದೊಡ್ಡ ಮಟ್ಟ ಜನಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗ್ತದೆ. ಆರೋಗ್ಯ ಇಲಾಖೆಯವರು ಬಂದಾಗ ಕೂಡ ಸಂಪೂರ್ಣವಾದ ಸಹಕಾರ ಕೊಡಿ. ನಾನು ಕೂಡ ಏನಪ್ಪ ಆಸ್ಪತ್ರೆ ಮತ್ತು ಕಲಚೂರು ಮತ್ತು KS ಇವರಿಗೆ ಮಾತಾಡಿದ್ದೇನೆ. ಒಂದೊಂದು ಏರಿಯಾವನ್ನು ದತ್ತತೆಗೊಳ್ಳಿ. ನಿಮ್ಮ ನರ್ಸಸ್ ಮಧ್ಯೆಲ್ಲ ಹೋಗಿ ಸರ್ವೆ ಅಥವಾ ಏನಾದರೂ ಬೇರೆ ರೀತಿಯ ಆಯುರ್ವೇದಿಕ ಸಂಬಂಧಪಟ್ಟಂತೆ ಚಿಕಿತ್ಸೆ ಇದನ್ನೆಲ್ಲ ವ್ಯವಸ್ಥೆಗೆ ಅಂತೇಳಿ ನೋಡಿ ಏನಾಗ್ತಂತೆ. ಸೊ ಯಾವುದೇ ಗಡಿಬಿಡಿ ಬೇಡ, ಎಲ್ಲ ಕೂಡ ಜಾಗ್ರತೆ ವಹಿಸ್ಕೊಳ್ಬೇಕು. ಎಲ್ಲರೂ ಕೂಡ ಸಹಕಾರಿ ತಗೊಳ್ಬೇಕು. ಇದು ನಮ್ಮ ಇದಕ್ಕೆ ಸಂಬಂಧಪಟ್ಟ ವಿಚಾರ. ಮತ್ತು ಹೆಲ್ತಿಗೆ ಎಷ್ಟೆಲ್ಲ ಜನ ಚೆಕಪ್ ಮಾಡಿದ್ರೆ ದಯವಿಟ್ಟು ಮಾಡಿ. ನೀವು ಪ್ರೈವೇಟಾಗಿ ಹೋಗೋದಾದರೆ 8,000 ರೂಪಾಯಿ ಸರ್ಕಾರಿಗೆ ಒಂದು ಫ್ರೀ ಮಾಡ್ತದೆ. ಸೊ ಆದ ಕಾರಣ ಇದು ಸಿಕ್ಕಿದಂಥ ಅವಕಾಶ ಆದಷ್ಟು ಜನ ಚೆಕ್ ಮಾಡುವಂಥ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ಮೂರನೇದು ಇದು ನಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆ ಇದು ಹೆಲ್ತ್ ಮುಗಿದಿಲ್ಲಿ ಆಯ್ತದೆ. ಶಾಲೆಗೆ ಪಟ್ಟ ಹಾಗೆ ಇದು ಅತ್ಯಂತ ಸಂತೋಷ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪ್ರಾರಂಭ ಮಾಡುವುದು ನಾನು ಉದ್ಘಾಟನಾ ಕಾರ್ಯಕ್ರಮ ಬಂದಾಗ ನಾನು ಹೇಳಿದೆ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಬೇಕಂತೇಳಿ. ಬೇಕೇ ಬೇಕು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಎಲ್ಲರ ಜೊತೆ ಸ್ಪರ್ಧೆ ಆಗಬೇಕಾದ್ರೆ ಇವತ್ತು ಆದಷ್ಟು ಭಾಷೆಗಳನ್ನು ಅವರು ಕಲಿಬೇಕು. ಅದು ಹಿಂದೆ ನಮಗೆ ಕನ್ನಡ ಸಾಕು, ಮತ್ತು ಯಾಕೆ ಸ್ವಲ್ಪ ಮಟ್ಟಿನ ನಾಲೆಜ್ ಇದ್ದರೆ ಸಾಕು ಅಂತೇಳಿ ವಿಚಾರ. ಈಗ ಹಾಗೆಲ್ಲ. ಈಗ ನಮ್ಮ ಮಕ್ಕಳಿಗೆ ಶಿಕ್ಷಣ ಯಾವ ರೀತಿ ಬರಬೇಕಂತ ಹೇಳಿದರೆ 2020 2030 ಶಿಕ್ಷಣ ಅಲ್ಲ, 2060 ಆಗುವಾಗ ಏನು ಶಿಕ್ಷಣ ಇರ್ತದೆ ಸಮಾಜದಲ್ಲಿ ಆ ರೀತಿಯ ಶಿಕ್ಷಣ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಅವ್ರ ಮೇಲೆ ಪೈಪೋಟಿ ಕೊಡಲಿಕ್ಕೆ ಸಮಾಜ ಮುಖ್ಯವಾಹಿನಿಯಲ್ಲಿ ಕಾಂಪಿಟೇಷನ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಬೇರೆಲ್ಲ ಭಾಳಷ್ಟು ಇವತ್ತು ಫಾಸ್ಟಾಗಿ ಮುಂದುವರೆದಿದ್ದಾರೆ. ಅಟ್ಲೀಸ್ಟ್ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಆದರೂ ಕೂಡ ಮುಂದೆ ಬರೋದು ವಿಚಾರ ಇವತ್ತು ಆಗಬೇಕು. ನಾವು ಕನ್ನಡ ಕರೆಕ್ಟ್, ಕನ್ನಡ ಎಲ್ಲರೂ ಕಲಿಬೇಕು, ಅರ್ಥ ಮಾಡಿ. ಕನ್ನಡ ನಮ್ಮದು ಪ್ರಾದೇಶಿಕ ಭಾಷೆ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ.
ನಮ್ಮ ಇಂಟರ್ನ್ಯಾಷನಲ್ ಭಾಷೆ. ಅದರ ಜೊತೆ ಉರ್ದು ಏನೆಲ್ಲ ಕಲಿಕೆ ಸಾಧ್ಯ ಉಂಟು ಆದಷ್ಟು ಕಲಿಸುವಂಥ ವ್ಯವಸ್ಥೆಗೆ ಬದ್ಧರಾಗುವ ವಿಚಾರದಲ್ಲಿ ಬಹುಶಃ ಇಲ್ಲಿಯ ಸಮಿತಿಯ ಸದಸ್ಯರು, ಮುಖ್ಯಸ್ಥರು ಮತ್ತು ನಮ್ಮ ಮಸೀದಿ ಅಧ್ಯಕ್ಷರು ಕೂಡ ಭಾಳ ಮುತುವರ್ಜಿಯಿಂದ ಮಾಡಲೇಬೇಕು. ಮತ್ತು ನಮ್ಮ ಯುವಕ ಮಿತ್ರರು ಬಹುಶಃ ಅವತ್ತು ನಾನು ಇದು ರಿನೋವೇಷನ್ ಕಾರಣ ಈ ಸಂವಾದ ಮತ್ತು ಬಾಯ್ಸ್ ಬಂದು 12 ಗಂಟೆಗೆ ಬಂದರು. ಫಯಾಜ್ ನಾವು 12 ಗಂಟೆಗೆ ಬಂದಂತ ಹೇಳಿದರೆ ನಮ್ಮ ಶಾಲಾ ಟೀಚರ್ ಅವರು 20 ಮಕ್ಕಳ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಉತ್ತಮವಾದ ಕಾರ್ಯಕ್ರಮ ಮಾಡಬೇಕಂತ. ಆಗ ನಾನು ನೀವು ಇಷ್ಟೆಲ್ಲ ಯುವಕರಿದ್ದೀರಿ ಆ ಪ್ರದೇಶದಲ್ಲಿ, ಹಿರಿಯ ನೀವು ಸೇರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಪ್ಲ್ಯಾನ್ ಮಾಡಿ ಅಂತೇಳಿ ಮತ್ತೆ ಅಬ್ಬಾಸ್ ಅವರು ಇಲ್ಲಿ ನಮ್ಮ ಸಮಾಧಾನ ಮಾಡಿ ಆತ 1 ಗಂಟೆಗೆ ಚರ್ಚೆ ಮಾಡಿದ್ರು. ಸಮೀರ್ ಇವರೆಲ್ಲ ಇದ್ರು ಅವಾಗ ಚರ್ಚೆ ಮಾಡಿ ಪ್ಲ್ಯಾನ್ ಮಾಡಿ ಒಂದು ಅರ್ಥಕ್ಕೆ ಬಂದು ಹುಟ್ಟಿದೆ, ಸಂಪೂರ್ಣ ಅಲ್ಲದೆ ಎದುರು ಕೂಡ. ಆದರೆ ಇದನ್ನು ನಾವು ಮುಂದೆ ತಗೊಂಡು ಇಂಗ್ಲೀಷ್ ಮೀಡಿಯಂ ಆಗಬೇಕು. ಇದಕ್ಕೆ ಈಗ ಪರ್ಮಿಷನ್ ಆಗಿದೆ ಅಲ್ಲ, ಎಷ್ಟು ಮಕ್ಕಳಿಗೆ 30 ಕ್ಲಾಸ್ ರೂಮಲ್ಲಿ. ನೀವು ಯಾವ ಮಾಡೆಲ್ ತಗೊಂಡಿದ್ದೀರಿ? ಮಾಡೆಲ್ ಸಿಲೆಬಸ್ ಯಾವುದು? ಬೆಸ್ಟ್ ಸಬ್ಜೆಕ್ಟ್ ಇರಬೇಕು. ನೀವೆಲ್ಲ ಚೆನ್ನಾಗಿ ಮಾಡಿದರೆ ಎಲ್ಲಿ ಹೋಗೋರು ಇಲ್ಲಿಗೆ ಬರ್ತಾರೆ. ಈಗ ನಮ್ಮಲ್ಲಿ ಬೇರೆಯಲ್ಲಿ ಪ್ರಿಯದರ್ಶಿನಿ ಅಂತ ಇದೆ, ಪ್ರಿಯದರ್ಶಿನಿ ಅಲ್ಲಿ ಮುಖ್ಯ ಆಗುತ್ತೆ. ಮಗು ಹುಟ್ಟುವ ಮುಂಚೆ ಅಲ್ಲಿ ಅಲ್ಲಿ LKG UKG ಬಿಟ್ಟು ಬೇರೆ ಇಲ್ಲ, 2 ಕೋರ್ಸ್ ಬಿಟ್ಟು ಬೇರೆ ಕೋರ್ಸೇ ಇಲ್ಲ. ಲಿಮಿಟೆಡ್ ಮೆಂಬರ್ಸ್ ಮತ್ತು ಬುಕ್ಕಿಂಗ್ ಆಗೋದು 1 ಇಯರ್ ಆಗಲಿ. ಶಾಸಕರ UT ಖಾದರ್ಯರು ಜನಕ್ಲ ನಡುಟು ಕೊರೋನಾ ವಾರಿಯರ್ಸ್ ಆದು ಎಡ್ಡೆ ಬೇರೆ ಮಲ್ತಂದುಲ್ಲೇರು. ತಂಕ್ಲ ಶಾಸಕನ ಪ್ರಯತ್ನರ್ದು ತಂಕ್ಲ ಶಾಲೆಗೆ 2021 ಆಂಗ್ಲ ಮಾಧ್ಯಮ ಶಾಲೆ ಶುರುವಾಯಿರ ಉಂಡು. ಇಂದಕ್ಕೆ ಸಹಕಾರಿ ಸಾಯಿನ ಮಾತೆರೆಗ್ಲ ಶಾಲಾ ಮುಖ್ಯ ಶಿಕ್ಷಕರು MH ಮಲಾರ್ ಸೊಲ್ಮೆ ಸಂದಾಯರು. ಬಹುಶಃ ಅತ್ಯಂತ ಹೆಮ್ಮೆ ಮತ್ತು ಗೌರವದ ವಿಷಯ, ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು ಆಗಿದ್ದ ಮಾಜಿ ಸಚಿವರಾದಂಥ UT ಖಾದರ್ ಅವರು ಇವತ್ತು ಎಲ್ಲ ಜನರ ಮಧ್ಯದಲ್ಲಿ ಕೊರೋನಾ ವಾರಿಯರ್ಸ್ ಬಗ್ಗೆ ಉತ್ತಮ ರೀತಿಯ ಒಂದು ಸಂವಾದವನ್ನು ಉಂಟು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೇ ಪತ್ರಿಕೆಯ ಮಾಧ್ಯಮಗಳಿಗೆ ಅಥವಾ ವಾಟ್ಸಪ್ಗಳಿಗೆ ಮಾತ್ರ ಸೀಮಿತವಾದಂಥ ರೀತಿಯಲ್ಲ, ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಚಿವರಾಗಿ ಅವರು ಯಾವೆಲ್ಲ ಕೆಲಸವನ್ನು ಮಾಡಿದ್ದಾರೆ ಆ ಎಲ್ಲ ಕೆಲಸಕ್ಕಿಂತಲೂ ಇವತ್ತು ಬ್ಯುಸಿ ಆಗಿದ್ದಾರೆ. ಇವತ್ತು ಅವರಿಗೆ ಬಹುಶಃ 24 ಗಂಟೆಯಲ್ಲಿ ಬಹುಶಃ 4 ಗಂಟೆ ರಸ್ತೆ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಉಳಿದ ಎಲ್ಲ ಗಂಟೆಯಲ್ಲಿ ಅವರು ಎಲ್ಲರಿಗೂ ಸಹ ಅವೈಲೇಬಲ್. ಬಹುಶಃ ಆಸ್ತಿವಂತರು, ಸ್ಥಿತಿವಂತರು, ರಾಜಕೀಯ ಧುರೀಣರು, ಮುಖಂಡರಿಗೆ ಮಾತ್ರ ಸೀಮಿತವಲ್ಲದಂಥ ಅಪರೂಪದ ಒಬ್ಬ ನಾಯಕ ಅಂತ ಹೇಳಿದರೆ ನಮ್ಮ UT ಖಾದರ್. ಇವತ್ತು ಎಲ್ಲರಿಗೂ ಕೂಡ ಚರ್ಚಾಸ್ಪದ ವಿಷಯ UT ಖಾದರ್. ಅವರು ಎಲ್ಲಿ ಹೋದರೂ ಆಗುವುದಿಲ್ಲ, ಎಲ್ಲಿ ಬಂದರೂ ಆಗುವುದಿಲ್ಲ, ಯಾವುದು ಬಿಟ್ಟಿದ್ದು ಆಗುವುದಿಲ್ಲ. ಕಾರಣ ಇಷ್ಟೇ, ಅವರ ಅಭಿವೃದ್ಧಿಯನ್ನು ಕಾಣಲು ಸಹಿಸಲು ಆಗದ ಅನೇಕ ಮಂದಿ ಇರಬಹುದು. ಆ ಅನೇಕರಿಗೆ ಯಾವತ್ತೂ ಕೂಡ ಯಾರು ಕೂಡ ಕಲ್ಲು ಹೊಡೆಯುವುದು ಒಂದು ಒಳ್ಳೆಯ ಮಾವಿನಕಾಯಿಗೆ ಮಾತ್ರ, ಹುಳಿ ಮಾವಿನಕಾಯಿಗೆ ಯಾರು ಕಲ್ಲು ಹೊಡೆಯುವುದಿಲ್ಲ. ಅದಕ್ಕೆ ರಾಶಿ ರಾಶಿಯನ್ನು ಕಲ್ಲು ಹೊಡೆಯುತ್ತಾರೆ, ಬೀಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು UT ಖಾದರ್ ಕಾಲಿಟ್ಟಿದ್ದಾರೆ. ಇದರ ಅರ್ಥ ಅವರು ಅಭಿವೃದ್ಧಿ ಪದ್ಧತಿ ಮುನ್ನುಗ್ಗುತ್ತಿದ್ದಾರೆ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಆದ್ದರಿಂದ ಇವತ್ತು ಸಚಿವರಾಗಿದ್ದಾಗ ಏನೆಲ್ಲ ಮಾಡ್ತಾ ಇದ್ರು, ಯಾವ ರೀತಿಯ ಸ್ಪಂದನೆ ಇತ್ತು, ಇವತ್ತು ಅವರ ಹತ್ರ ಜನನಾಯಕರು ಜನರೆಲ್ಲ ಅವರ ಹತ್ರ ಮುಗಿಬಿದ್ದಿದ್ದಾರೆ, ಸಚಿವರಲ್ಲೇ ಇದ್ದಾರೆ. ಎಲ್ಲ ಕೆಲಸವನ್ನು ಇವತ್ತು ಸಚಿವರಲ್ಲದಿದ್ದರೂ ಸಹಿತವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿಯನ್ನು ಮೂಲೆ ಮೂಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾವುದೋ ಒಂದು ಮೃತದೇಹಕ್ಕೆ ಹೋದಾಗ ಇಲ್ಲಿ ಪ್ರಚಾರಕ್ಕಾಗಿ ಬಂದಿದ್ದಾರೆ ಅಂತ ಬರ್ತಾ ಇದ್ದಾರೆ, ನೋಡುವಾಗ ಅಸಹ್ಯ ಎನಿಸ್ತಾರೆ. ಇವರು ಈಗಲ್ಲ, ಯಾವುದೇ ರೀತಿಯಲ್ಲಿ ಎಲ್ಲಿ ಯಾವ ರೀತಿಯಲ್ಲಿ ಆತ್ಮಹತ್ಯೆ ಆಗಲಿ ಮತ್ತೊಂದಾಗಲಿ ಅಲ್ಲಿ ಸಮುದ್ರ ಬದಿಯಲ್ಲಾಗಲಿ ನದಿಯಲ್ಲಿ ಇದ್ದಾಗ ಖಾದರಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ರಾತ್ರಿ ಬೆಂಗಳೂರಲ್ಲಿ. ಇಲ್ಲೇನಾದ್ರೂ ಅವಘಡ ಆಗಿದ್ದರೆ ಬೆಳಗ್ಗೆ ಅವರಲ್ಲಿದ್ದಾರೆ. ಅದು ಸಚಿವರಾಗಿದ್ದಾಗ. ಈಗ ಕೊರೋನಾಕ್ಕೆ ಮಾಧ್ಯಮಕ್ಕೆ ಅವರಿಗೆ ಬೇಡ, ಪ್ರಚಾರ ಅಗತ್ಯ ಇಲ್ಲ. ಇವತ್ತು ಅವರನ್ನು ಆ ಸರ್ಕಾರ, ಕೇಂದ್ರ ಸರ್ಕಾರವಿದ್ದಾಗ ಸಚಿವರಾಗಿದ್ದಾಗ, ಆರೋಗ್ಯ ಸಚಿವರಾಗಿ ಅವರಿಗೆ ಸನ್ಮಾನ ಕೊಟ್ಟು ಪದವಿ ಕೊಟ್ಟು ಗೌರವಿಸಿದೆ. ಅದು ಭಾರತೀಯ ಜನತಾ ಪಾರ್ಟಿ ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಅವರು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ ಸೇವೆಗೆ ಅವರ ಸಂದ ಗೌರವ. ಅತ್ಯುತ್ತಮವಾದ ರೀತಿಯಲ್ಲಿ ಜನನಾಯಕರಾಗಿ ಬಿಂಬಿಸಿಕೊಂಡವರು, ಜನರು ಅವರಿಗೆ ಸೆಲ್ಯೂಟ್ ಕೊಡುವಂಥವ್ರು. ಸೆಲ್ಯೂಟ್ ಅನ್ನು ಅವರು ಪಡ್ಕೊಳ್ಳೋದಲ್ಲ, ಜನರಾಗಿ ಅವರು ಕಾಣುವಾಗಲೂ ನಮಸ್ಕಾರ ಅಂತ ಕೊಡುವಂಥ ಜನರಿಗೆ. ಆದ್ದರಿಂದ ಅಂತ ಒಂದು ಜನನಾಯಕರಾಗಿ ನಮ್ಮ ಕ್ಷೇತ್ರದಲ್ಲಿ ಅವರು ಮೆರೆದಿದ್ದಾರೆ. ಇವತ್ತು ದೇವರವರಿಗೆ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಾಮಾನ್ಯವಾಗಿ ಅವರು ಇರುವವರೆಗೆ ನಮ್ಮ ಸಚಿವರಾಗಿ ಅಥವಾ ಶಾಸಕರಾಗಿ ಉಳ್ಳಾಲದಲ್ಲಿ ಖಂಡಿತವಾಗಿ ಅವರು ಇರುವಂಥದ್ದು ಅವರಿಗೆ ಭಾಗ್ಯ ಖಂಡಿತ ಸಿಗುತ್ತೆ. ಅದು ಜನರು ಆರೈಕೆ ಮಾಡಿದಂಥ ಹಾರೈಕೆ ಅವರಿಗೆ. ಅವರ ಯಾವುದೇ ರೀತಿಯಲ್ಲಿ ಭೇದ ಭಾವವಿಲ್ಲ, ಯಾವುದೇ ರೀತಿಯ ಭೇದ ಭಾವವಿಲ್ಲ. ಆ ಧರ್ಮ ಈ ಧರ್ಮ ಆ ಜಾತಿ ಎಂಬುದು ಅವರಿಗೆ ಇಲ್ವೇ ಇಲ್ಲ. ಇದು ಅವರು ತಂದೆಯು ಕೊಟ್ಟಂಥ ಒಂದು ಆಶೀರ್ವಾದದ ಫಲ. ಅವರ ತಂದೆಯು ಕೂಡ ಹಾಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿ ಕೀರ್ತಿಯನ್ನು ಗಳಿಸಿದಂಥ UT ಫರೀದ್ ಅಂತ ಹೇಳಿದರೆ ಇವತ್ತು ನಮ್ಮ ಹರೇಕಳದಲ್ಲಿ UT ಫರೀದ್ ಅಂತ ಒಂದು ನಗರವೇ ಅವತ್ತು ಇವತ್ತು
ಹಸುರಾಗಿದೆ. ಅವತ್ತು ಅವರು ಮಾಡಿದ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವತ್ತು ನಮ್ಮ ಶಾಲೆಗೆ ಇವತ್ತು ಸ್ಥಾಪನೆಗೆ ಅವರ ತಂದೆಯವರು ಯು ಟಿ ಫರೀದ್ರವರ ನೇತೃತ್ವದಲ್ಲಿ ಚಾರಿಟೇಬಲ್ ರಸ್ತೆಯಲ್ಲಿ ಬರೇ ಅರಬಿಕ್ ಎಲ್ಲ ಮಾಡೋದಲ್ಲ, ಒಂದು ಶಿಕ್ಷಣ ಆಗಬೇಕಂತ ಅವತ್ತು ಶಂಕುಸ್ಥಾಪನೆಯನ್ನು ತಾಜುಲ್ ಅವರ ಜೊತೆಯಲ್ಲಿ ಮಾಡಿ ಅರಬಿಕ್ ಟ್ರಸ್ಟಿಗೆ ಕಾರಣೀಕರ್ತರು ಯು ಟಿ ಫರೀದ್ರವರು, ದಿವಂಗತ ಯು ಟಿ. ಇಲ್ಲದಿದ್ದರೆ ಇವತ್ತು ನಮ್ಮ ಅರಬಿಕ್ ಅಲ್ಲಿ ಆ ಒಂದು ಚಾರಿಟೇಬಲ್ ಟ್ರಸ್ಟ್ ಒಂದು ಕಾನ್ಸೆಪ್ಟೇ ಬರ್ತಿರ್ಲಿಲ್ಲ. ಅಲ್ಲಿ ಆ ಕಾನ್ಸೆಪ್ಟಿಗೆ ದಾರಿ ಮಾಡಿಕೊಟ್ಟವರು 1980ರಲ್ಲಿ ಯು ಟಿ ಫರೀದ್ರವರು. ಅವರ ಮುಖಾಂತರವಾಗಿ ಶಾಲೆ ಪ್ರಾರಂಭ ಆಗಬೇಕೆಂದರು ಇಲ್ಲಿ ಪ್ರಥಮವಾಗಿ 1982ರಲ್ಲಿ ಇಲ್ಲಿ ಅಡಿಕಲ್ಲನ್ನು ಹಾಕಿದವರು ತಾಜುಲ್ ಅಹಮದ್ ದುವದೊಂದಿಗೆ ಯು ಟಿ ಫರೀದ್ರವರು ಮಾಡಿದರು. ಇವತ್ತು ಈ ಸಂಸ್ಥೆಯಲ್ಲಿ ಬೆಳೆದಿದೆ. ಇವತ್ತು ಕನ್ನಡ ಮೀಡಿಯಂ ಶಾಲೆ ಬಹುಶಃ ನಮ್ಮ ಎಲ್ಲ ಇಲ್ಲಿಯ ಭಾಗದಲ್ಲಿರುವಂತಹ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಅತ್ಯುತ್ತಮ ಫಲಿತಾಂಶದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿತ್ವ ರೂಪಿಸುವಂತಹ ವಿದ್ಯಾರ್ಥಿಯಲ್ಲಿ ರೂಪುಗೊಂಡಿದೆ. ಅದೆಲ್ಲ ಇವತ್ತು ಅವರೆಲ್ಲ ಪ್ರಗತಿಯು ಕೂಡ ದಿವಂಗತರಾದಂಥ ಯು ಟಿ ಫರೀದ್ರವರ ಆತ್ಮಕ್ಕೆ ಸಲ್ಲತಕ್ಕದ್ದು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಿದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಅಧೋಗತಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಕಟ್ಟಡದ ಶಿಥಿಲವನ್ನು ನೋಡಿಕೊಂಡು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಸಚಿವರಾಗಿದ್ದಾಗ ಸನ್ಮಾನ್ಯ ಯು ಟಿ ಖಾದರ್ ಅವರು ಸದ್ದು ಗದ್ದು ಇಲ್ಲದೆ ಮಾಡಿದಂಥ ಒಂದು ಸೇವೆ. ಇಲ್ಲದೆ ಬೇರೆ ಆದರೆ ಇವತ್ತು ಎಂತ ಸೌದ್ಗದ ಆಗ್ತಾ ಇತ್ತು, ಒಂದಿಷ್ಟು ಭರ್ಜರಿ ಆಗ್ತಾ ಇತ್ತು, ಯಾರಿಗೆ ಗೊತ್ತೇ ಇಲ್ಲ. ಈ ಶಾಲೆ ಇಷ್ಟೊಂದು ಕೆಲಸವನ್ನು ಯಾವುದೇ ಸದ್ದು ಗದ್ದಲಿಲ್ಲದೆ ನಮ್ಮ ಸಚಿವರಾಗಿದ್ದ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಮಾಡಿಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವನ್ನು ಇವತ್ತು ಮಾಡ್ತಾ ಇದ್ದಾರೆ. ಕಳೆದ ಸಲ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಈ ಶಾಲೆ ಈಗ ನಿಲ್ಲಬಾರದು, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ, ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಪ್ರಾರಂಭವಾಗಬೇಕಂತೇಳಿ ಅವರು ಹೇಳಿದ ಒಂದು ಮಾತು, ಅದನ್ನು ಖಂಡಿತ ಅವರು ಪೂರೈಸಿದ್ದಾರೆ. ಇವತ್ತು ನಮ್ಮ LKG ಸರ್ಕಾರದಿಂದ ಅನುಮತಿ ದೊರಕಿದೆ. ಈ ವರ್ಷದಿಂದ LKG ಪ್ರಾರಂಭವಾಗುವಂತಹ ರೀತಿಯಲ್ಲಿ ಎಲ್ಲ ಅನುಮತಿ ಕೂಡ ಅವರ ಸಿಕ್ಕಿದೆ. ಅದನ್ನು ಕೂಡ ಈ ಜನತೆಗೆ ಅವರು ಕೊಟ್ಟಂತ ಒಂದು ಆದರ್ಶವಾದಂತಹ ಕೊಡುಗೆ ಅಂತೇಳಿ ಅವರ ತಂದೆ ಈ ಶಾಲೆ ಸ್ಥಾಪಿಸಿದರೆ, ಮುಂದೆ ಈ ಶಾಲೆ ಉಳಿಸುವಂತ ಕೆಲಸವನ್ನು ಅವರ ಮಗನಾದ ಯು ಟಿ ಖಾದರ್ ಅವರು ಮಾಡಿದ್ದಾರೆ. ಇದು ಕೂಡ ಅತ್ಯಂತ ದೊಡ್ಡ ವಿಚಾರವಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಅವರಿಗೆ ನಾನು ತುಂಬು ಮನದ ಸ್ವಾಗತ ಮತ್ತು ಈ ರೀತಿಯ ಒಂದು ಪ್ರೋಗತಿಯಾಗಿ ಅವರು ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಅವರಿಗೆ ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತು ಕೊರೋನಾ ಜೊತೆಯಲ್ಲಿ ನಾವು ಹೋರಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತುಂಟು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಆಗ್ತಾ ಇದೆ ಅಂತೇಳಿ. ಇವತ್ತು ಕೊರೋನಾದಿಂದ ಮೃತವಾಗ್ತಾ ಇದ್ದಾರೆ ಶಾಸಕರುಗಳ ಕೆಲವರಲ್ಲಿ ಏನಾಗ್ತಾ ಇದೆ ನಿಮಗೆ ನಾನು ಹೇಳುವ ಅಗತ್ಯ ಇಲ್ಲ. ಮಾಧ್ಯಮದಲ್ಲಿ ಇವತ್ತು ನಮ್ಮ ಶಾಸಕರು ಇಲ್ಲಿದ್ದಾರೆ, ಕೊರೋನಾ ರೋಗಿಗಳ ಜೊತೆಯಲ್ಲಿದ್ದಾರೆ, ಮೃತಪಟ್ಟವರ ಜೊತೆಯಲ್ಲಿ ಇಲ್ಲಿದ್ದಾರೆ. ಯಾವ ರೀತಿಯ ಸದ್ದು ಗದ್ದಲ ಇಲ್ಲದೆ ಆ ಮೃತದೇಹವನ್ನು ದಫನ್ ಮಾಡುವಲ್ಲಿ ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ. ಅವರ ಕ್ಷೇತ್ರದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಇದೆಲ್ಲ ಸಾಕು. ಇದನ್ನೆಲ್ಲ ಇವತ್ತು ನೋಡುವಂಥವರು ಮಾಧ್ಯಮದವರೆಲ್ಲ ಇದ್ದಾರೆ. ಯಾವುದನ್ನು ಅಡಗಿಸಿಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮ ರೀತಿಯಲ್ಲಿ. ಯಾಕೆ ಕಾರಣ ಅವರ ನಾಯಕತ್ವದಲ್ಲಿ ಮುಂದಾಳುಗಳು ಮುಂದೆ ಬರ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು ನಮಗೆ ಅವರು ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಅವರ ಜೊತೆಯಲ್ಲಿ ಸೇರಬೇಕು. ಅವರ ಜೊತೆಯಲ್ಲಿ ಅವರು ಸಚಿವರಾಗಿದ್ದಾಗ ಹೇಗಿದ್ದೆವು ಹಾಗೆ ಶಾಸಕರಾಗಿದ್ದಾಗ ಅವರ ಜೊತೆಗೂಡಿ ನಾವು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ, ಅಭಿವೃದ್ಧಿಗೆ ಬರಲಿಕ್ಕೆ ಅಂತ ನಾನು ಇಚ್ಛೆಪಡಿಸಿ ಹೇಳುತ್ತಾ, ನಮ್ಮ ಶಾಲೆಯಲ್ಲಿ 2 ಕೆಲಸಗಳಾದ ಎಲ್ಲ ಕೆಲಸ ಆಗಿದೆ. ಬಹಳ ಸುಂದರವಾದಂಥ ಹಾಲ್ ಆಗಿದೆ, ಬಹಳ ಸಂತೋಷ ಅನಿಸ್ತದೆ. ಅದೇ ರೀತಿಯಲ್ಲಿ ನಮ್ಮ ಕಿಟಕಿಗಳಿಗೆ ಒಂದು ಉತ್ತಮವಾದಂಥ ಒಂದು ಯಾವುದೇ ರೀತಿಯಲ್ಲಿ ಗ್ಲಾಸು, ಮತ್ತೊಂದು LKG ಸಂಬಂಧ ಒಂದು ಕ್ಲಾಸ್ ರೂಮ್ ವ್ಯವಸ್ಥೆ ಮತ್ತು ಅವರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಒಂದು ಆಗಬೇಕು. ತಾವುಗಳು ಖಂಡಿತವಾಗಿಯೂ ಇದನ್ನು ತಮ್ಮದೇ ಆದಂಥ ಒಂದು ನಾವು ಹೇಳೋದು ಅಲ್ಲಿ ಆಫೀಸ್ ಹೋದ ಸರ್ ನಮ್ಮ ಸರ್ ಇದ್ದಿದ್ದು ಅಂತ ಹೇಳಿದ್ರು, ಮತ್ತೆ ಮಾತಾಡಲಿಲ್ಲ. ಎಸ್ ಅಲ್ಲಿ ಆಗಿ ಅದಷ್ಟು ಗೌರವ ಇಲಾಖೆಯಲ್ಲಿ ಯು ಟಿ ಖಾದರ್ ಇವತ್ತು ಸಚಿವರಾಗಬೇಕಂತ ಅವ್ರು ಹೇಳಿದ್ರೆ ಸಾಕು, ಅಷ್ಟು ಗೌರವ. ಅವ್ರ ತಂದೆಯ ವ್ಯವಸ್ಥೆ, ತಂದೆಯನ್ನು ಕುಳಿತುಕೊಂಡವರು DDP ಅವರಲ್ಲಿ ಬರಲಿಕ್ಕೆ ಹೇಳೋದು ಹೋಗುವ ಪ್ರಶ್ನೆ ಇಲ್ಲ. ಅದೇ ಒಂದು ತಾಕತ್ತು ಯು ಟಿ ಖಾದರ್ ಅವರಿಗೆ. ಆದ್ದರಿಂದ ನಾನು ಪ್ರೀತಿಪೂರ್ವಕ ಅವರು ಹೇಳುತ್ತಾ, ನಮ್ಮ ಎಲ್ಲ ಇವತ್ತು ನಮ್ಮ ಬಹಳ ಒಂದು ಬೇಸರ ಇದೆ. ಉಳ್ಳಾಳದಲ್ಲಿ ಈಗ ಕೂಡ ಕೊರೋನಾ ಹರಡ್ತಾ ಇದೆ, ಸಮುದಾಯಕ್ಕೆ ಹರಡಿದೆ ಎಂಬ ರೀತಿಯಲ್ಲಿ ಬಂದ ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತೆಲ್ಲ ಕಡೆಯಲ್ಲಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಮಾಡ್ತಾ ಇದ್ದಾರೆ. ಅದಕ್ಕೆ ಆದೇಶ ಫಾಸ್ಟ್, ಬಹಳ ಫಾಸ್ಟಾಗಿ ಕೆಲಸ ಇದೆ. ಇದೆಲ್ಲ ಅವರ ಪರಿಶ್ರಮ ಮತ್ತು ಅವರ ರಕ್ತಗತವಾಗಿ ಬಂದಂಥ ಯುವಕರಿರುವಾಗ, ಕಾಲೇಜಲ್ಲಿರುವಾಗ ಬಂದಂಥ ಒಂದು ರಕ್ತಗತವಾದ ಬೈ ಬ್ಲಡ್ ಅವರಿಗೆ ಯಾರಿಗಾದ್ರೂ ಮತ್ತೆ ಕೊಡೋದಲ್ಲ, ಹೋಗಿ ಎಲ್ಲ ಕೂತ್ಕೊಳ್ಳೋದಲ್ಲ, ಬೈ ಬ್ಲಡ್ ಆಗಿ ಬಂದಂಥ ಗುಣ ಅದು. ಆದ್ದರಿಂದ ಆ ಗುಣ ಎಲ್ಲಿಗೆ ಹೋಗೋದಿಲ್ಲ. ಆ ಸೇವಾ ಗುಣ ಉಂಟ ಇದ್ದುಗಟ್ಟಿನಲ್ಲಿ ನಮ್ಮ ಕ್ಷೇತ್ರ ಎಷ್ಟು ಅಭಿವೃದ್ಧಿಗೆ ಸಾಧ್ಯ ಅಂತ ಹೇಳುತ್ತಾ, ಎಲ್ಲ ಜನರುಗಳಿಗೆ, ಧರ್ಮ ಜಾತಿ ಇಲ್ಲದ ಎಲ್ಲ ಜನರುಗಳಿಗೆ ಜನಮೆಚ್ಚಿದ ಜನನಾಯಕರಾಗಿದ್ದಾರೆ. ಇವತ್ತು ನಮ್ಮಲ್ಲಿ ಕೂಡ ಅದೇ ರೀತಿ ಕೆಲಸ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಈ ನಮ್ಮ ಇದರ ಸಂಬಂಧಪಟ್ಟು ನಾವೆಲ್ಲರೂ ಕೂಡ ಕೊರೋನಾದ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ, ಗೊಂದಲ ಆಗದ ರೀತಿಯಲ್ಲಿ ಅತ್ಯುತ್ತಮ ನಿರ್ವಹಣೆ ಮಾಡುವ ಕೆಲಸವನ್ನು ಮಾಡುತ್ತಾ ಅವರಿಗೆ ಸಹಕಾರ ಕೊಡುತ್ತಾ ಹೇಳಿಕೊಳ್ಳುತ್ತಾ, ಮಹಾಮಾರಿ ಕೊರೋನಾ ಬಗೆಟ್ ಮುಂಜಾಗ್ರತೆ ವಹಿಸರೆ ಬೊಕ್ಕ ಜನಕ್ಲೆಗ್ಲ ಈ ವಿಷಯದ ಬಗೆಟ್ ಮನವರಿಕೆ ಮಲ್ತು ಕೊರಿಯರೆ ಆಯ್ನಾತು ಪ್ರಯತ್ನನು ದಿಂಜಾ ಕಡಕ್ಲೆಡ್ ಮಲ್ತೊಂದುಲ್ಲೆರು. ನಗರಸಭೆ ವತಿಯದು ಈ ಪ್ರದೇಶಕ್ಕೆ ಸ್ಯಾನಿಟೈಸರ್ ಮಲ್ಪೆರೆ ಅವೆತ ಉಸ್ತುವಾರಿನ ಯು ಟಿ ಖಾದರ್ ವಹಿಸ್ತಿರ್ಪಣದು AK ಮೊಯ್ದೀನ್ ತಿರುಪಾಯರು. ಎಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು
ನಮ್ಮ ಈ ಶಾಲೆಗೆ ಭೇಟಿ ನೀಡಿದ್ದಾರೆ. ಹಲವಾರು ಕಾಮಗಾರಿಕೆಗಳ ಬಗ್ಗೆ, ಇಲ್ಲಿನ ಅಭಿವೃದ್ಧಿ ಕೆಲಸದ ಬಗ್ಗೆ ಈ ಮೊದಲು ಅದನ್ನು ಪೂರೈಸಿಕೊಟ್ಟು ಇದೀಗ ಪರಿಶೀಲನೆಗೆ ಅಂತ ಆಗಮಿಸಿದ್ದಾರೆ. ಅದರೊಟ್ಟಿಗೆ ನಮಗೆಲ್ಲರಿಗೂ ತಿಳಿದ ಹಾಗೆ ಈ ಒಂದು ಮಹಾಮಾರಿ ರೋಗ ಕೊರೋನಾದ ಬಗ್ಗೆ ಮುಂಜಾಗ್ರತೆ ವಹಿಸಲು ಜನರಿಗೆ ಈ ವಿಷಯದ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡಲು ಆದಷ್ಟು ಪ್ರಯತ್ನವನ್ನು ಅವರು ನಾನಾ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಪತ್ರಿಕೆಯಲ್ಲಿ ಓದುತ್ತಾ ಇದ್ದೇವೆ. ಅದೇ ರೀತಿಯಾಗಿ ದಿವಸ ಇಲ್ಲಿ ಒಂದು ನಗರಸಭೆಯ ವತಿಯಿಂದ ಒಂದು ಇದನ್ನು ಸ್ಯಾನಿಟೈಸರನ್ನು ಸಿಂಪಡಿಸುವ ಒಂದು ಕೆಲಸವನ್ನು, ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಭಾಗಕ್ಕೆ ಭೇಟಿ ನೀಡಿದ್ದಾರೆ. ನಾನು ಈ ಭಾಗದ ಜನರ ಪರವಾಗಿ, ತಮ್ಮೆಲ್ಲರ ಪರವಾಗಿಯೂ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಕರಾವಳಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಯುಬಿ ಸಾಲೆಂ, ಕೋಡಿ ಮಸೀದಿದ ಅಧ್ಯಕ್ಷರು ಅಬ್ಬಾಸ್, ಶಾಲಾ ಸಂಚಾಲಕರು ಶಾಫಿ, ಅಬ್ಬಾಸ್, ಉದ್ಯಮಿ ಸಿದ್ದಿಕ್, ರಮೀಸ್, ಮಾಜಿ ಪುರಸಭಾ ಸದಸ್ಯರು ಸತ್ತಾರ್ ಇಂತಿತಿ ಪ್ರಮುಖರು ಪಾಲ್ಪಡೆದಿದ್ದರು.